ಉಡುಪಿ ಜಿಲ್ಲೆಯ ಮಣಿಪಾಲ ವಿದ್ಯಾಕಾಶಿ ಅಂತಲೇ ಪ್ರಸಿದ್ಧ. ಇಲ್ಲೊಂದು ಗುಹೆ ಇದೆ. ಇದು ನೇರವಾಗಿ ಕಾಶಿಗೆ ತಲುಪುತ್ತೆ ಅನ್ನೋದು ಜನರ ನಂಬಿಕೆ. ಕತ್ತಲೆಯ ಗುಹೆಯಲ್ಲಿ ಒಂದಿಷ್ಟು ದೂರ ನಡೆದು ಸಾಗಬಹುದು. ಈ ಅಪರೂಪದ ಗುಹೆ ಇರೋದು ಎಲ್ಲಿ, ಏನಿದರ ವಿಶೇಷ ಅಂತೀರಾ? ಬನ್ನಿ ನೋಡೋಣ. ಆಧುನಿಕ ನಗರಿ ಮಣಿಪಾಲದಲ್ಲಿ ಪುರಾತನ ಎನ್ನಬಹುದಾದ ಅನೇಕ ಕುರುಹುಗಳು ಇವತ್ತಿಗೂ ಜೀವಂತವಾಗಿದೆ. ಪೇಟೆಯ ಜಂಜಾಟಗಳಿಂದ ದೂರ ಇರುವ ಮಂಚಿಯ ದುಗ್ಲಿ ಎಂಬ ಚಿಕ್ಕದಾದ ಸುಂದರವಾದ ಪ್ರದೇಶ ಒಂದು ಕಾರ್ಣಿಕವಾದ ಸ್ಥಳ. ಶ್ರೀ ನಾಗಬ್ರಹ್ಮ ಸನ್ನಿಧಾನ ಇರುವ ಈ ಪರಿಸರದಲ್ಲಿ ಒಂದು ಪುರಾತನವಾದ ಗುಹೆ ಇದೆ. ವೇದಾಚಲ ಪರ್ವತ ಶ್ರೇಣಿ ತೀರ್ಥಕ್ಷೇತ್ರಗಳಲ್ಲಿ ಪ್ರಾಕೃತಿಕ ಆರಾಧನಾ ವ್ಯವಸ್ಥೆಯಲ್ಲಿ ಆರಾಧಿಸಲ್ಪಡುವ ಸ್ಥಳ ಇದು ಎಂಬ ಪ್ರತೀತಿ ಇದೆ. ಋಷಿ ಮುನಿಗಳಿಂದ ಪೂಜಿಸಲ್ಪಡುತ್ತಿದ್ದ ಕ್ಷೇತ್ರದಲ್ಲಿ ಇರುವ ವಿಶಾಲವಾದ ಗುಹೆ ಅಪರೂಪದ್ದಾಗಿದೆ. ಈ ಗುಹೆಯಿಂದ ನಿರಂತರವಾಗಿ ಹರಿದು ಬರುವ ಜಲಧಾರೆ ಪರಮ ಪಾವನ ಗಂಗೆ ಎಂದು ನಂಬಲಾಗುತ್ತದೆ. ಅನಾದಿ ಕಾಲದ ಬ್ರಹ್ಮಸ್ಥಾನ ಇದಾಗಿದೆ. ನಮ್ಮ ಹಿರಿಯರು ಹೇಳುವ ಪ್ರಕಾರ 300 ವರ್ಷದ ಇತಿಹಾಸ ಇದೆ. ಇದು ಪೇಜಾವರ ಮಠಕ್ಕೆ ಸಂಬಂಧಪಟ್ಟದ್ದು. ನಾವು ಸಣ್ಣದಿರುವಾಗ ಇಲ್ಲಿ ಬಂದು ಈ ಗುಹೆಯ ಒಳಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೆವು. ವರ್ಷ ಇಡೀ ನೀರು ಹರಿತಾ ಇತ್ತು. ಈಗ ಸ್ವಲ್ಪ ನೀರಿನ ವರಸೆ ಕಮ್ಮಿ ಆಗಿದೆ. ಋಷಿಮುನಿಗಳು ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾಯಿದ್ರು. ಇಲ್ಲಿ ವರ್ಷಂಪ್ರತಿಯಲ್ಲಿ ಭಟ್ರು ನಾವು ಮಾಡಿಸ್ತಿದ್ದ ಅಡುಗೆ ಮತ್ತು ಪೂಜೆ, ಋಷಿಗಳಿಗೆ ನೈವೇದ್ಯ ಇದೆಲ್ಲ ಮಾಡ್ತಿದ್ದೆವು. ಈಗ ಸ್ವಲ್ಪ ಅಜೀರ್ಣಾವಸ್ಥೆಯಲ್ಲಿರುವ ಬ್ರಹ್ಮಸ್ಥಾನ ಭಟ್ರ ಮುಖಾಂತರ ಆರೂಢ ಪ್ರಶ್ನೆಯಲ್ಲಿ ಅವರು ಹೇಳಿದರು, ಇಲ್ಲಿ ನಾಗ ಮತ್ತು ಬ್ರಹ್ಮ, ಕ್ಷೇತ್ರಪಾಲ, ನಂದಿಗೋಣ, ರಕ್ತೇಶ್ವರಿ ಇವರ ಸನ್ನಿಧಾನ ಇಲ್ಲಿ ಉಂಟು. ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ಎಲ್ಲರೂ ಅಭಿಪ್ರಾಯಪಟ್ಟು ಇದೊಂದು ಸಾಧಾರಣ ಒಂದು 15 ಲಕ್ಷ ತನಕ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿದ್ದೇವೆ. ಗುಹೆಯ ಒಳಗೆ ಒಂದು ಮುಂಚೆ ಹೇಳ್ತಾಯಿದ್ರು ನಮ್ಮ ಅಜ್ಜಂದಿರು, ಕಾಶಿಯಿಂದ ಬರುವ ನೀರು ಇದು, ಕಾಶಿಗೆ ಹೋಗಲಿಕ್ಕೆ ಆಗ್ತದೆ. ಮುಂಚೆ ಕೆಲವು ವರ್ಷದ ಹಿಂದೆ ಕಾಶಿಗೆ ಹೋಗಿದ್ದಾರೆ ಅಂತ ಸಹ ಹೇಳ್ತಾಯಿದ್ರು. ಈಗ ಒಳಗಿಂದ ನೀರು ಬರುವುದು ಸ್ವಲ್ಪ ಕಮ್ಮಿಯಾಗಿದೆ. ಆದರೆ ಮಳೆಗಾಲಕ್ಕೆ ಜೋರು ಬರ್ತದೆ. ಈಗ ಸ್ವಲ್ಪ ಕಮ್ಮಿ ಬರ್ತಾ ಉಂಟು. ನಾವು ಅಲ್ಲಿ ತನಕ ಒಳಗೆ ತನಕ ಹೋಗಿದ್ದೇವೆ, ಅರ್ಧ ನೀರು ಬರುವ ಇದರ ತನಕ. ಮತ್ತೆ ಎಲ್ಲ ಬಗ್ಗಿ ಎಲ್ಲ ಹೋಗಬೇಕಾಗ್ತದೆ. ಆ ರೀತಿ ಇಲ್ಲಿಯ ಇತಿಹಾಸ ಉಂಟು. ಈ ಸುಂದರ ಗುಹೆಯನ್ನ ಕಾಣಲು ನೀವು ಮಣಿಪಾಲ ಹೊರವಲಯದ 76 ಬಡಗಬೆಟ್ಟು ಎಂಬಲ್ಲಿಗೆ ಬರಬೇಕು. ಇಂದಿರಾನಗರ ಎಂಬ ಚಿಕ್ಕದಾದ ಪ್ರದೇಶದಲ್ಲಿ ಇದನ್ನು ಕಾಣಬಹುದಾಗಿದೆ. ಭೂಮಿ ಸೆರೆಬಿಟ್ಟಂತೆ ಕಾಣುವ ಈ ಪ್ರದೇಶಕ್ಕೆ ಬಗ್ಗಿ ಒಳ ಹೋದರೆ ವಿಶಾಲವಾದ ಪ್ರದೇಶವಿದೆ. ಹಿಂದೆ ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ರು ಎಂದು ಜನ ಹೇಳ್ತಾರೆ. ಅನೇಕ ಕುರುಹುಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಅಷ್ಟೊಂದು ಬೆಳಕಿನ ಪ್ರವೇಶವಿಲ್ಲದ ಕತ್ತಲ ಪ್ರದೇಶ ಇದಾಗಿದೆ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾ ಇರ್ತೇವೆ ಒಳಗೆ. ಆವಾಗ ತುಂಬ ಸತಿ ಹೋಗಿದ್ದೆ ಒಳಗೆ. ದಾರಿ ತುಂಬ ಕಿರಿದಾಗಿ ಉಂಟು. ಒಳಗೆ ಹೋಗ್ತಿದ್ದ ಹಾಗೆ ಕೆಲವೊಮ್ಮೆ ಬಿದ್ದು ಎದ್ದೆಲ್ಲ ಹೋದದ್ದುಂಟು. ಜಾಸ್ತಿ ದೂರ ಹೋಗಲಿ 300-400 ಮೀಟರ್ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ದಾರಿ ತುಂಬ ಕಿರಿದಾಗಿ ಉಂಟು, ಕೆಸರು ಉಂಟು, ನೀರು ಬರ್ತಾ ಇರ್ತದೆ, ಮತ್ತು ಬಾವಲಿಗಳ ಕಾಟ, ಹಾಗೆ ಹೆದರಿಕೆ ಅಂತೂ ಆಗ್ತದೆ. ಹಾವು ಸಿಕ್ಕಿದ್ದು ಸಹ ಉಂಟು ಒಳಗೆ. ಟಾರ್ಚ್ ಬೇಕೇ ಬೇಕು ಒಳಗೆ ಹೋಗ್ಬೇಕಾದ್ರೆ. ತುಂಬ ಕಾರ್ಣಿಕದ ಜಾಗ ಹೇಳ್ತಾರೆ. ಅಂದರೆ ಮೊದಲು ಋಷಿಯೆಲ್ಲ ಇದ್ರಂತೆ ಇಲ್ಲಿ. ಅವರ ಬಾಯಲ್ಲಿ ಹೇಳಿದರೆ ಇದೆ, ಕಾಶಿನ ಬರೋ ನೀರು ಕಾಶಿಗೆ ಇದು ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾಯಿದ್ರು. ವರ್ಷಕ್ಕೊಮ್ಮೆ ಈಗ ಸಹ ಪೂಜೆ ಆಗ್ತದೆ, ಅವರಿಗೆ ನೈವೇದ್ಯ ಎಲ್ಲ ಕೊಡ್ತಾರೆ. ಮತ್ತು ಅಲ್ಲಿ ಹೊರಗೆ ಅದೇ ದೈವದೇವರಿದ್ದಾರೆ. ಮೊನ್ನೆಷ್ಟು ಜೀರ್ಣೋದ್ಧಾರ ಆಯಿತು ಅದರದ್ದು. ಪ್ರತಿ ವರ್ಷ ನೈವೇದ್ಯ ಕೊಡ್ತಾರೆ. ಮೊದಲು ಇಲ್ಲಿ ಅಡುಗೆ ಮಾಡ್ತಿದ್ರಂತೆ, ಈಗ ಕೆಳಗೆ ಅಡುಗೆ ಮಾಡಿದ್ರೆ ಇಲ್ಲಿ ಬಳಸ್ತಾರೆ. ಸಾಹಸ ಪಟ್ಟು ಒಳ ಹೋದರೆ ಬಾವಲಿಗಳು, ಸರೀಸೃಪಗಳ ವಾಸಸ್ಥಾನವಾಗಿದೆ. ಗುಹೆಯೊಳಗೆ ಸದಾ ಕಾಲ ನೀರು ಇರುವುದು ಇಲ್ಲಿನ ವಿಶೇಷ. ಪ್ರಕೃತಿ ಸೌಂದರ್ಯದ ನಡುವೆ ಈ ಗುಹೆ ಎಲ್ಲರ ಮನಸ್ಸನ್ನ ಗೆದ್ದಿದೆ. ದಿನನಿತ್ಯ 100 ಜನರು ಇಲ್ಲಿಗೆ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಸಂಪತ್ತಿಗೆ ತ್ಯಾಗವೇ ದೊಡ್ಡ ರಕ್ಷಣೆ ಎಂಬ ಹಿರಿಯರ ಮಾತು ಇಂದಿಗೂ ಸತ್ಯ. ಪ್ರಮೋದ ಸುವರ್ಣ ಕಟಪಾಡಿ, ನಮ್ಮ ಕೂಡ್ಲ ನ್ಯೂಸ್, ಉಡುಪಿ.